एकदन्ताय विद्महे वक्रतुण्डाय धीमहि तन्नो दन्ति प्रचोदयात्। ओम महादेवाय नमः। वक्रतुण्डा महाकाय सूर्या समप्रभा निर्विघ्नं कुरु मे देव सर्वकार्येषु सर्वं महागणपते नमः। नमो दुर्गाय नमो राजराजेश्वर्याय नमो महाकाले नमो मंत्रमूर्त्याय नमो प्रगजाय नमो प्रभो नमो सर्वपरिहाराय नमो भगवती देवी उमामहेश्वरी देवी जगन्माते नमो नाथाय नमो कत्रिमंजनाथाय नमो महागणपते नमः।
ನವರಾತ್ರಿಯಲ್ಲಿ
ಸಾನ್ನಿಧ್ಯ ವಿಶೇಷವಾದ ಭದ್ರಕಾಳಿ ಸೇವೆ ಮಂತ್ರ ಭದ್ರಕಾಳಿ ಮಂತ್ರದೇವತೆಗಳ ಕೊರಕತೆಗೆಯಲ್ಲಿ ಇವನ್ನತ ಸರ್ವಶಕ್ತಿಲ್ಲ ಹಿರಿಯ ಜೋಕ್ಲೆ ಅಂಚಿನ ವಿದೇಶ ಉದ್ಯೋಗ ಮಂತ್ರದ ಇನ್ನ ಬಾಲೆಗೆ ಸಂಪೂರ್ಣವಾದ ಆಶೀರ್ವಾದ ಅವಳು ಆ ದೇವಿ ಉಪ ಸೇವೆಯನ್ನು ಸ್ವೀಕಾರ ಅಂತಂದು ನನಾತ ನಿಖಲ ಮಾತ ಕಷ್ಟ ಪರಿಹಾರ ಅಂತ ಮಾತು ಎಡ್ಡೆಮಂತ ವಿಶೇಷವಾದ ಭದ್ರಕಾಳಿಗೆ ಗಂಟೆಯನ್ನು ಕೊಡ್ತಾರೆ. ಈ ಸಾನ್ನಿಧ್ಯ ಬರ್ತದೆ ಕೆಲವು ವಿಚಾರಗಳು ಅಪ್ಪ ನಡಪಾದ ಕೊಡ್ತೇವೆ. ಅಂದರೆ ಅಸೌಖ್ಯ ಅಂತ ಬರ್ತಿನ ಕೊಡ್ತಿದ್ದು ಈ ರಿಕ್ಷಾ ಹಿಡ್ಕೊಂಡು ಬರ್ತದೆ ನನಗೆ ಫೋನಾಗ ನಡ್ಕೊಂಡು ಕೊಡ್ತೇವೆ. ಆ ರೀತಿ ಅಪ್ಪ ಮನಪಾದ ಕೊಡ್ತೇವೆ. ಅಂಚನೆ ಇದನ್ನ ಜೋಕ್ಲೆಗೆ ಇದನ್ನ ವಿದೇಶ ಹಿಡ್ಕೊಂಡಂಚಿನ ಜೋಕ್ಲೆಗೆ ಮಾತಲ್ಲ ಅಪ್ಪ ಪರಿಪೂರ್ಣమైన ಆಶೀರ್ವಾದ ಕೊಡ್ತೇವೆ. ನನಾತ್ಯಂತ ಕಾರ್ಯ ನಡಪಾದ ಕೊಡ್ತೇವೆ. ಆ ಗಂಟೆನ ಅಪ್ಪ ಭದ್ರಕಾಳಿ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ. ನನಾತ್ಯ ದಿಕ್ಕಿನ ಇದು ಸೇವೆಯನ್ನು ತೊಂದಿನ ಶಕ್ತಿ ಆಗಪ್ಪ ಬೆರೆಯೋದು ಬರ್ತದೆ. ಈಗ ನೆಟ್ಟ ಮನಪಾದ ಕೊಟ್ಟು ಭಕ್ತಿಡ ಸಂಬಂಧಪಟ್ಟಿನ ಸಂಸಾರ ಪಂಡ ಕೆಲವು ವಿಚಾರಗಳು ಅಪ್ಪೆನ ತುಂಬು ದಿನಾಗೆ ಕೆಲವು ವಿಚಾರಗಳು ಬಂತು ನನಾತ್ ವಿಚಾರಗಳು ನನಾತ್ ಕೆಲಸ ಆಯ್ರುಂಡು ಆ ಅಧಿಕಾರದ ಅಪ್ಪ ಮಂತ್ರದೇವತೆಲ್ಲ ಸಾನ್ನಿಧ್ಯದ ಮೇಲೆ ಒಂದು ಬತ್ತಿನ ಮಹಾಕಾಳಿ ಭದ್ರಕಾಳಿಲ್ಲ ಅಂಚನೆ ಆ ಸಾನ್ನಿಧ್ಯದ ಹೊರಗತನಿಯಲ್ಲ ದೈವರಾಜಗುರಿಗೆಲ್ಲ ಅಂಚನೆ ಮಾಯಾಶಕ್ತಿಲ ಅಂಚಿನ 20 ಕೋಟಿ ಚೆನ್ನೈರಲ್ಲ ಪೆದೇ ಬೈದೆತ್ತಿ ಶರಣ ಗುರುಕುಲೇನು ಅಂಚನೆ ಈ ಮನ್ನದ ಸರ್ವಶಕ್ತಿಲೇನು ಗುರುಕುಲೇನು ದುಂಬುತ್ತಾದಿ ಒಂದು ತೋರ್ಪುಣಂಚಿನ ಪ್ರಸಾದ ಪರಿಮಲಾದ ಒಲೆಯಾದ ಬರ್ಪುಣಂಚಿನ ಕಷ್ಟನು ಮೈಂದು ಲಕ್ಕ ಪಾರಾದು ಗುಡ್ಡೆದ ಲಕ್ಕ ಬರ್ಪುಣಿಗೆ ಕಷ್ಟ ಇನ್ನು ಕಡ್ಡಿದ ಲಕ್ಕ ಪಾರಾದು ಆಯುಧಪ್ಪ ಮಂತ್ರ ದೇವತೆಲ್ಲ ಮಹಾಕಾಲ ಬಿರಿಸಾಯ ಉಂಟು ಅರ್ಜೆನ ಉಲ್ಲೇಖ ಬಂದು ತೊಡಲು ಪ್ರಾರಂಭ
ರಡ್ಡು ದಿನ ಇಜ್ಜಾಂಡು ಮಾತನಾಡ್ಯಾರ ಅದೇ ಅವಾಗ ಅದನ್ನ ಒಂಜ ದೇವೇರ್ನ ದೇವರ ಮುಖಾಂತರ ಈ ಸಾನ್ನಿಧ್ಯಕ್ಕೆ ಬರ್ತಾರೆ ಅವಾಗ ಅಪ್ಪದ ಅದು ಉತ್ತರ ಕೊರತೆ ಬಂದ ದಾನ ಜೀವಕ್ಕೆ ತೊಂದರೆ ಆದಿ ಮಾನಸಿಕವಾದ ಅಸಮತೋಲನ ಉಳ್ಳೇದು ಅದು ತಿಕ್ವೇರು ಬಂಟಿನ ಇನ್ನು ರಾತ್ರಿಯೇ ತಿಕ್ವೇರು ಬಂಟಿನ ವೇದವಾಕ್ಯನ ಅಪ್ಪೆ ಕೊರಿಯರು ಅವೇ ಪ್ರಕಾರವಾದ ನಿಗಳಿಗೆ ಪತ್ತೆ ಕಾಲು ಗಂಟೆಗೆ ಅದು ಹೋಯಿನ ಆ ದೇವೇರು ನಿಖಿಲ್ ನಮ್ಮಿನಂಚಿನ ಆ ಶಕ್ತಿ ಇಲ್ಲ ಆ ದೇವೇರ್ಲ ಈ ಮಣ್ಣದ ಸರ್ವ ಶಕ್ತಿ ಇಲ್ಲ ನಿಖಿಲ ಆ ದರ್ಗದ ದೇವೇರ್ಲ ಈ ಮಣ್ಣದ ಶಕ್ತಿ ಇಲ್ಲ ಅಲ್ಲಿನ ಉಳ್ಳರಿಗೆ ಅಂದ್ರೆ ನಿಖಿಲ ಬಾಯಿಡೆ ಫೋನ್ ಬಂದ್ಪಾಯ ಅದೇ ನಿಖಿಲ ಬಿದ್ದ ಇರ್ತಾರೆ ಅಪ್ಪಣ ಇನ್ನಿತ ದಿನಕ್ಕೆ ಲೊತ್ತೊಂದು ಬರಡು ಅದನ್ನು ಅದು ಹುಷಾರಾದೆ ಬರ್ಪೇರಿ ಬಂದ್ಬಿಡ್ತೀನಿ ನಾವು ಆಚರಣ ಅಪ್ಪೆ ಬಂತು ಅವೇ ಪ್ರಕಾರವಾದ ಈ ಮಣ್ಣಿಗೆ ಲೊತ್ತೊಂಬೈತ ಅನ್ನ ನನ್ನ ದುಂಬದ ಜೀವನಕ್ಕೆ ಓ ರೀತಿಲ್ಲ ಏರುಪೇರು ಬರಂದೆ ಅನ್ನ ಆರೋಗ್ಯ ಮಾನಸಿಕ ನೆಮ್ಮದಿ ದೈಹಿಕವಾಗಿ ಆರೋಗ್ಯ ಅರೆಗೆ ಪೋಣಗ ಬಣ್ಣಗ ಪ್ರತಿಯೊಂದು ಕೊಡ್ತಿಲ್ಲ ಈ ಶಕ್ತಿರು ಆಶೀರ್ವಾದ ಕುರಿಯರಿಗೆ ಬಂಪಾದ ಕೊರಡು ಭಕ್ತಿರ ಪ್ರಾರ್ಥನೆ ಪಂಡಿನ ಪಾತ್ರ ನಡಪಾದ ಕೊರತೆ ಶಕ್ತಿ ಅಪ್ಪ ಸರಿ ಅದೇ ಪಿಂಗಾರದ ಕೃಪನ್ನು ಕೊಡ್ತಾರೆ ಪಿಂಗಾರ ಬಂಡ ಅಪ್ಪೆಗೆ ಪವಿತ್ರ ಆಯ್ತು ಅರ್ಥ ಉಂಟು ಅವೇ ಪ್ರಕಾರವಾದ ಪಿಂಗಾರದ ಕೃಪನ ಅಪ್ಪೆ ಸ್ವೀಕಾರ ಮಂತೊಂದಿರು ಸಂಪೂರ್ಣವಾದ ನನ್ನದ ದುಂಬುದ ಅರ್ನ ಆರೋಗ್ಯ ಐತ ಬಗ್ಗೆ ನಾತ್ ದೇವರು ಅರ್ನ ಆರೋಗ್ಯ ನೆಡ್ಡೆ ಮನ್ಪಾದ ಕೊರದು ಸಕಲ ಕಷ್ಟಲ್ಲ ಪರಿಹಾರ ಮಂತ ದುಂಬುದು ಜೀವನ ಗೋರಿಕಿದ ಅಡೆತಡೆ ಇಜ್ಜನೆ ಅಪ್ಪ ಎಡ್ಡೆ ಮನ್ಪಾದ ಗುರಿಯರಿಗೆ ಮನ್ಪಾದ ಕೊರದು ಅಪ್ಪಡೆ ಪ್ರಾರ್ಥನೆ ಕಾಪಿಗಾಡ್ನಲ್ಲಿರುವಂಥ ಮಂತ್ರದೇವತಾ ಗುಳಿಗಜ್ಜೆ ಸಾನ್ನಿಧ್ಯಕ್ಕೆ ತಾವು ಕೂಡ ಒಂದು ಪಿಂಗಾರ ಸೇವೆಯನ್ನು ಕೊಟ್ಟಿದ್ದಾರೆ. ಇದು ಯಾತಕ್ಕೂ ಮೋಸ್ಟ್ಲಿ ನನ್ನ ಹೆಸರು ವಿನೋದ್ ಪುತ್ರ ಅಂತ ಕನ್ನಡ ಫಿಲ್ಮ್ ಡೈರೆಕ್ಟರ್. ನನ್ನ ಕಸಿನಿಗೆ ಹುಷಾರಿರಲಿಲ್ಲ, ಹಾಗೆ ನನ್ನ ಆತ್ಮೀಯರು ಅವಿನಾಶ್ ಅಂದೇಳಿ ಈ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಹೀಗೆ ವಿಷಯ ಹಾಗೆ ಅವನು ನನ್ನ ಕಸಿನ್ 3 ದಿವಸ ಮುಂಚೆ ಕಾಣೆಯಾಗಿದ್ದ. ಹಾಗಾಗಿ ಇಲ್ಲಿ ಬಂದು ಕೇಳುವಾಗ ಹೇಳಿದರು ಜೀವಕ್ಕೇನು ತೊಂದರೆ ಇಲ್ಲ, ಈ 10:30 ಗಂಟೆ ಒಳಗಡೆ ಸಿಕ್ಕಲ್ಲಂತ ಹೇಳಿದ್ದಾರೆ. ಅದೇ ರೀತಿ ಮಾತಿಗೆ ತಪ್ಪಾಗಿ ಅದೇ 10:30 ಗಂಟೆಗೆ ಒಳಗಡೆ ಅವನು ಸಿಕ್ಕಿದ್ದಾನೆ, ಜೀವಕ್ಕೇನು ಅಪಾಯ ಆಗಲಿಲ್ಲ. ಇವತ್ತು ಪಿಂಗಾರವನ್ನು ಇಲ್ಲಿ ಕೊಟ್ಟಿದ್ದೇವೆ. ನನ್ನ ಪ್ರಕಾರ ಜಾತಿ ಭೇದ ಏನೂ ಇಲ್ಲ. ನನ್ನ ಪ್ರಕಾರ ಜಾತಿ ಭೇದ ಅಂತ ಯಾರೂ ಮಾಡಬೇಕು, ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಬದುಕಬೇಕು. ನನ್ನ ಪ್ರಕಾರ ಯಾವುದೂ ಭೇದ ಇಲ್ಲ, ಹೆಣ್ಣು ಗಂಡು ಎರಡೇ ಅಲ್ಲದೆ ಬೇರೆ ಯಾವುದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದೂ ಇಲ್ಲ.